ಈ ವರ್ಷವು ಚಮ್ಮೆಲೇಸಿ ಬೇರೆ ಬೇರೆ ಸಂಘಟನೆದಾಗ ಹಾಕ್ಯಾರು. ಅದೇ ಪೋಲ ಈ ಕುರಿ ಉಳ್ಳಾಲ ಶ್ರೀ ಚಿರುಂಬ ಭಗವತಿ ದೇವಸ್ಥಾನದ ತರಫುಲು ಜಂಡಾ ಮತ್ತೆ ವರ್ಷತ್ತೆ ತೀಯರೆ ಚೇರ್ಲು ಒರ್ನಾಲ್ ಕಲಿ ಆ ಬಂಡೆ ನೇರಸೆ ಚೊಂದೆಂಗು ಒಲಿಂಬು ತಾರೀಕಿಗೆ ಮಾಡೂರು ಶ್ರೀ ಪಾಡಂಗಾರ ಭಗವತಿ ದೇವಸ್ಥಾನತೆ ಮುಟ್ಟವಲ್ಲೇ ನೀಲಿಪಾಲ್ ಕಂಡತ್ತಲು ನಡ್ಕೊಂಡು ಈ ವಿಷಯದಲ್ಲಿ ದೇವಸ್ಥಾನತೆ ಆಡಳಿತ ಮುಕ್ತೇಶ್ವರ ಸುರೇಶ್ ಭಟ್ನಾಗಲ್ ಎಂದ್ರೆ ಚೊಲ್ಲು ನೋಕ ಆದಿತ್ಯವರಂದು ಬೆಳಿಗ್ಗೆ ನಮ್ಮ ಇಲ್ಲಿ ದಕ್ಷಿಣ ಕನ್ನಡ ಲೋಕಸಭೆಯ ಸದಸ್ಯರಾದ ಬ್ರಜೇಶ್ ಚೌಟರವರು ನಮ್ಮ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಅದೇ ರೀತಿ ಆ ದಿವಸ ನಮ್ಮ ಇನ್ನೊಬ್ಬರು ನಮ್ಮ ಅವರೇ ಆದ ನಮಗೆ ಎಲ್ಲ ರೀತಿಯಲ್ಲಿ ಸಹಕಾರ ಕೊಡುವಂಥ ನಮ್ಮ ಅನ್ವಿತ್ ಎಲೆಕ್ಟ್ರಿಕ್ಸ್ನ ಮಾಲಕರಾದ ಪ್ರಕಾಶ್ ತುಕೋಟ್ ಅವರು ಅದಕ್ಕೆ ಚಾಲನೆ ನೀಡಲಿಕ್ಕಿದ್ದಾರೆ. ಹಾಗೆ ಸಭಾಧ್ಯಕ್ಷತೆಯನ್ನು ನಮ್ಮ ಬ್ಯಾಂಗ್ಳೂರಿನ ಶಿಲ್ಪಾ ನವೀನ್ ಅವರು ವಹಿಸಲಿಕ್ಕಿದ್ದಾರೆ. ಯಾಕಂತೇಳಿದರೆ ಅವರ ಕಾರ್ಯಕ್ರಮದಲ್ಲಿ ನಾವು ಸ್ವಲ್ಪ ಬದಲಾವಣೆ ಮಾಡಿದ್ದೇವೆ. ಯಾಕಂತೇಳಿದರೆ ಮೊನ್ನೆ ತಾನೇ ಅವರು ನಾನು ಬರ್ತೇನೆ ಅಂತ ಹೇಳಿದಾಗ ನಾವು ಅದನ್ನು ಸ್ವಲ್ಪ ನಮ್ಮ ಈಗ ಆಮಂತ್ರಣ ಪತ್ರಿಕೆಯಲ್ಲಿ ಇರುವಂಥ ವ್ಯವಸ್ಥೆಯನ್ನು ನಾವು ಬದಲಾವಣೆ ಮಾಡಿರ್ತೇವೆ. ಹಾಗಾಗಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನವೀನ್ ಶಿಲ್ಪರವರು ವಹಿಸಲಿಕ್ಕಿದ್ದಾರೆ. ಹಾಗೆಯೇ ಅದಕ್ಕೆ ನಮ್ಮ ಇಲ್ಲಿಯ ವಿಧಾನ ಪರಿಷತ್ ಸದಸ್ಯರಾದ ಕಿಶೋರ್ ಕುಮಾರ್, ಹಾಗೆ ಪ್ರವೀಣ್ ಶೆಟ್ಟಿ ಮೇಗಿನ ಮನೆ, ಹಾಗೆ ನಮ್ಮ ಜಿಲ್ಲಾ BJP ಅಧ್ಯಕ್ಷರಾದ ಅಶ್ವಿನಿ, ಹಾಗೆ ಇಲ್ಲಿಯ ನಮ್ಮ ಕ್ಷೇತ್ರಕ್ಕೆ ಯಾವಾಗಲೂ ನಮಗೆ ಸಹಕಾರ ಕೊಡುವಂಥ ನಮ್ಮ ಜಿಲ್ಲಾಧ್ಯಕ್ಷರಾದ ಸತೀಶ್ ಕುಂಪಲರವರು, ಹಾಗೆಯೇ ನಮ್ಮ ಇಲ್ಲಿಯ BJPಯ ಮಂಡಲಾಧ್ಯಕ್ಷರಾದ ಜಗದೀಶ್ ಶೆಟ್ಟಿ, ಹಾಗೆ ನಮ್ಮ ಉಮಾಮಹೇಶ್ವರಿ ದೇವಸ್ಥಾನದ AJ ಶೇಖರ್, ಹೀಗೆ ಇನ್ನಿತರ ಎಲ್ಲ ಗಣ್ಯರು ನಮ್ಮ ಇನ್ವಿಟೇಷನ್ನಲ್ಲಿದೆ, ಎಲ್ಲರೂ ಭಾಗವಹಿಸಲಿಕ್ಕಿದ್ದಾರೆ. ಹಾಗೆ ಬೆಳಗಿಂದ ಸ್ಟಾರ್ಟ್ ಆಗಿ ಸಾಯಂಕಾಲದ ರಾತ್ರಿವರೆಗೆ ನಮ್ಮ 18 ಕ್ಷೇತ್ರದ ನಮ್ಮ ತೀಯ ಸಮಾಜದವರು ಎಲ್ಲರೂ ಇದಕ್ಕೆ ಭಾಗವಹಿಸಲಿಕ್ಕಿದ್ದಾರೆ. ಆಗಿರುವಾಗ ನಮ್ಮ ಕ್ಷೇತ್ರದ ಒಳ್ಳೆಯ ಒಂದು ಕಾರ್ಯಕ್ರಮ. ಸಂಜೆಗೆ ನಮ್ಮ ಸಮಾರೋಪಕ್ಕೆ ನಮ್ಮ ಇಲ್ಲಿಯ ಶಾಸಕರು ಹಾಗೂ ಇವಾಗ ವಿಧಾನಸಭಾ ಅಧ್ಯಕ್ಷರಾಗಿ ಈಗ ಇಲ್ಲಿಯ ಉಸ್ತುವಾರಿ ಸಚಿವರಾದ UT ಖಾದರ್ ಅವರು ಭಾಗವಹಿಸಲಿಕ್ಕಿದ್ದಾರೆ. ಹಾಗೆ ನಮ್ಮ ಮಾಜಿ ಸಂಸದರಾದ ನಳಿನ್ ಕುಮಾರ್ ಕಟೀಲ್ ರವರು ಭಾಗವಹಿಸಲಿಕ್ಕಿದ್ದಾರೆ. ಹಾಗೆ ನಮ್ಮ ಇಲ್ಲಿಯ ಎಲ್ಲದಕ್ಕೂ ನಮಗೆ ಕೈ ಜೋಡಿಸುವಂಥ ನಮ್ಮ ಹಿರಿಯವರಾದ ವಿಜಯ ಸುವರ್ಣ, ಹಾಗೆ ಪದ್ಮರಾಜ್ ಪೂಜಾರಿ, ಮತ್ತು ಪ್ರಕಾಶ್ ಕುಂಪಲ, ಮತ್ತು ಪ್ರಕಾಶ್ ಸೌಂದರ್ಯ ರಮೇಶ್, ಲಾಂಚುಲಾಲ್, ಹಾಗೆ ಚಂದ್ರಶೇಖರ್, ಮತ್ತು ಸಂತೋಷ್ ರೈ ಬೋಲಿಯಾರ್, ರವೀಂದ್ರನಾಥ್ ರೈ ಸೋಮೇಶ್ವರ, ಮತ್ತು ರವೀಂದ್ರ ಶೆಟ್ಟಿ ಉಳಿದೊಟ್ಟು, ಇವರೆಲ್ಲ ಹಾಗೆ ಎಲ್ಲರೂ ಭಾಗವಹಿಸಲಿಕ್ಕಿದ್ದಾರೆ. ಹೀಗಿರುವಾಗ ನಾವು ಇದಕ್ಕೆ ಪ್ರಚಾರ ಬೇಕು ಅಂತ ನಿಟ್ಟಿನಲ್ಲಿ ನಮ್ಮ ಕ್ಷೇತ್ರಕ್ಕೆ ಒಂದು ಒಳ್ಳೆಯ ನಮ್ಮ ಸಮಾಜ ಬಾಂಧವರಿಗೆ ಒಂದು ಕಾರ್ಯಕ್ರಮ. ಯಾಕಂತೇಳಿದರೆ ನಾವು ಇದು ವಿನೂತನ ಕಾರ್ಯಕ್ರಮ ಅಂತೇಳಿದರೆ ಎಲ್ಲ ಸಮಾಜದಲ್ಲಿ ಆಗ್ತದೆ. ಆದರೆ ನಮ್ಮ ಕಾಸರಗೋಡಿಂದ ಹಿಡಿದು ನಮ್ಮ ಸಸಿತ್ಲೂರಿಗೆ 18 ಕ್ಷೇತ್ರದ ನಮ್ಮ ತೀಯ ಸಮಾಜವನ್ನು ಒಗ್ಗೂಡಿಸಿ ಮಾಡುವಂಥ ಕಾರ್ಯಕ್ರಮ ನಮ್ಮ ಒಂದು ಕ್ಷೇತ್ರದಿಂದ ಮಾತ್ರ ಇವತ್ತು ನಡೀತಾ ಉಂಟು. ಅದಕ್ಕಾಗಿ ನಾವು 2ನೇ ಬಾರಿ ಮಾಡ್ತಾ ಇದ್ದೇವೆ. ಅದಕ್ಕೆ ನಮ್ಮದೆಲ್ಲ ಸಹಕಾರ ಬೇಕು. ಹಾಗೆ ನಮ್ಮ ಸಮಾಜದ ಮೇಲೆ ಗೌರವ ಇಟ್ಟ ನಮ್ಮ ಇನ್ನಿತರ ಸಮಾಜದವರು ಎಲ್ಲರೂ ಇದಕ್ಕೆ ಸಹಕರಿಸ್ತಾ ಇದ್ದಾರೆ. ಎಲ್ಲರೂ ನಮಗೆ ಇವತ್ತು ನಮ್ಮ ಇದಕ್ಕೆ ಕಾರ್ಯಕ್ರಮಕ್ಕೆ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಸುರೇಶ್ ಭಟ್ನಗರ ಕುರಿಯ ವಿಷಯ ಚಂತು ಅದೇ ಪೋಲ ಇನಿಯತ್ತರ ವಿಷಯತೆ ದೇವಸ್ಥಾನದ ತಲೆಮುಪ್ಪಾಯೆ ಚಿದಾನಂದ ಗುರಿಕಾರ ನಂದ್ಯ ಇಯಲ್ಚೊಲ್ಲು. ನಮ್ಮ ಕ್ಷೇತ್ರದಲ್ಲಿ ನಾಡ್ದು ನಡೆಯುವಂಥ ಚೇರ್ಲೊರ್ನಾಲ್ ಅಂದರೆ ಕೆಸರಿನಿಂದ ಆಡುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಎಲ್ಲ ಸ್ವಜಾತಿ ಬಾಂಧವರು, ಎಲ್ಲ ಬಾಂಧವರನ್ನು ನಾವು ಪ್ರೀತಿಪೂರ್ವಕವಾಗಿ ಆಮಂತ್ರಿಸುತ್ತಿದ್ದೇವೆ. ಅದೇ ರೀತಿ ಇದು ತೀಯ ಸಮಾಜದ ಕಾರ್ಯಕ್ರಮ ಆದ್ರೂ ಇದರಲ್ಲಿ ಎಲ್ಲ ಸಮಾಜದವರು ಬಂದು ಪಾಲ್ಗೊಳ್ಳಬೇಕು. ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ತೀಯರಿಗೆ 18 ಭಗವತಿ ಕ್ಷೇತ್ರ ಇದೆ. 18 ಭಗವತಿ ಕ್ಷೇತ್ರದ ಎಲ್ಲರನ್ನು ಕರೆದು ನಾವು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಅನೇಕ ವಿಧವಾದ ಆಟೋಟ ಸ್ಪರ್ಧೆಗಳು ನಡೆಯುತ್ತಾ ಇರುತ್ತೆ. ಪ್ರತಿಯೊಂದು ಆಟೋಟ ಸ್ಪರ್ಧೆಯಲ್ಲಿ 2 ಪಾಯಿಂಟ್ಗಳನ್ನು ಅಂದರೆ ಒಂದೊಂದು ಫಸ್ಟ್ ಆ್ಯಂಡ್ ಸೆಕೆಂಡ್ 2 ಪಾಯಿಂಟು ನಾವು ಕೊಡ್ತಾ ಇರುತ್ತೇವೆ. ಸಂಜೆ ತನಕ
ಬೇರೆ ಬೇರೆ ರೀತಿಯ ಆಟೋಟ ಚಟುವಟಿಕೆಗಳು ನಡೆದ ನಂತರ ಎಲ್ಲ ಪಾಯಿಂಟ್ಗಳನ್ನು ಒಂದು ಮಾಡಿ ಅದರಲ್ಲಿ ಅತಿ ಹೆಚ್ಚು ಪಾಯಿಂಟ್ ಬಂದ ಕ್ಷೇತ್ರವನ್ನು ಉಳ್ಳಾಲ ಚಿರುಂಬ ಭಗವತಿ ಕ್ಷೇತ್ರದ ಚಾಂಪಿಯನ್ ಟ್ರೋಫಿ ಹಾಗೂ 25,000 ರೂಪಾಯಿ ನಗದನ್ನು ಆ ಕ್ಷೇತ್ರಕ್ಕೆ ನಾವು ಕೊಡ್ತಾ ಇದ್ದೇವೆ. ಅದೇ ರೀತಿ ಎರಡನೇ ಪಾಯಿಂಟ್ ಸೆಕೆಂಡ್ ವಿನ್ನರ್ ಆಫ್ ಟ್ರೋಫಿ ಹಾಗೂ 15,000 ರೂಪಾಯಿ ನಗದನ್ನು ಚಿರುಂಬ ಭಗವತಿ ಟ್ರೋಫಿಯೊಂದಿಗೆ ಸೆಕೆಂಡ್ ಪ್ರೈಸ್ ಆಗಿ ಕೊಡ್ತಾ ಇದ್ದೇವೆ. ಥರ್ಡ್ ಪ್ರೈಸ್ ಆಗಿ 10,000 ರೂಪಾಯಿ ಹಾಗೂ ಉಳ್ಳಾಲ ಚಿರುಂಬ ಭಗವತಿ ಟ್ರೋಫಿಯನ್ನು ಮೂರನೇ ಪ್ರೈಸ್ ಆಗಿ ಕೊಡ್ತಾ ಇದ್ದೇವೆ. ಇದನ್ನು ಬೇರೆ ಕ್ಷೇತ್ರದವರು ಇದನ್ನು ಈ ಅವಕಾಶವನ್ನು ಪಡೆಯಬೇಕೆಂಬುದೇ ನಮ್ಮ ತೀಯಾ ಸಮಾಜ ಉಳ್ಳಾಲ ಚಿರುಂಬ ಭಗವತಿ ಕ್ಷೇತ್ರದ ಆಶಯ. ಹಾಗಾಗಿ ಎಲ್ಲರೂ ಈ ಕಾರ್ಯಕ್ರಮವನ್ನು ಚಂದ ಮಾಡಿಕೊಡಬೇಕು. ನಮಗೆ ಹೋದ ವರ್ಷದಾಗೇ ಮಾಡೂರು ಭಗವತಿ ಕ್ಷೇತ್ರದ ಹತ್ತಿರ ಇರುವಂಥ ನೀಲ್ಪಾಲಿ ಗದ್ದೆಯಲ್ಲಿ ಬಂಟ ಸಮುದಾಯದವರು ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಹಾಗೆಯೇ ಇನ್ನಿತರ ಸಮಾಜದವರು ಸಹ ನಮಗೆ ಈ ಕಾರ್ಯಕ್ರಮಕ್ಕೆ ತುಂಬ ಸಹಕಾರ ನೀಡಿದ್ದಾರೆ. ಅದೇ ರೀತಿ ಬೆಳಗಿನ ಉಪಹಾರ, ಮಧ್ಯಾಹ್ನದ ಊಟದ ವ್ಯವಸ್ಥೆ, ಸಂಜೆಯ ಉಪಹಾರದ ವ್ಯವಸ್ಥೆಯನ್ನು ನಾವು ನಮ್ಮ ತೀಯಾ ಸಮಾಜದ ವತಿಯಿಂದ ಮಾಡ್ತಾ ಇದ್ದೇವೆ. ಬೆಳಿಗ್ಗೆ 9 ಗಂಟೆಗೆ ನಮ್ಮ ಹತ್ತಿರದ ವಿಷ್ಣುಮೂರ್ತಿ ಕ್ಷೇತ್ರದಿಂದ ಬೆಳಿಗ್ಗೆ ದೀಪ ಪ್ರಜ್ವಲನೆಯೊಂದಿಗೆ 9 ಗಂಟೆಗೆ ನಮ್ಮ ತೀಯಾ ಸಮಾಜದ ಉದ್ಘಾಟನೆ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಚೇರ್ಲೂರಿನಲ್ಲಿ ಕಾರ್ಯಕ್ರಮದ ಉದ್ಘಾಟನೆ ನಡೆದು ಸಭಾ ಕಾರ್ಯಕ್ರಮಕ್ಕೆ ಈಗಾಗಲೇ ನಮ್ಮ ಆಡಳಿತ ಮುಕ್ತೇಶ್ವರರು ಹೇಳಿದಂಥ ಎಲ್ಲ ಗಣ್ಯರ ಹಾಗೂ ಅಚ್ಚಮ್ಮಾರರ 18 ಕ್ಷೇತ್ರದ ಅಚ್ಚಮ್ಮಾರರನ್ನು ಗುರಿಕಾರರನ್ನು ಬಹಳ ವಿನಯಪೂರ್ವಕವಾಗಿ ಸ್ವಾಗತಿಸುತ್ತಾ ತೀಯರೆ ಚೇರ್ಲು ಒರಿನಾಲ್ ಇದ್ರೆ ವಿಷಯದಲ್ಲಿ ದೇವಸ್ಥಾನತೆ ಆಡಳಿತ ಮುಕ್ತೇಶ್ವರ ಸುರೇಶ ಭಟ್ನಗರ ಚೊನ್ನಾರು ಅದೇಪೋಲೆ ಆ ದೇವಸ್ಥಾನತೆ ತಲೆಮುಪ್ಪಾಯಿ ಚಿದಾನಂದ ಗುರಿಕಾರ ನಂದ್ಯ ಹಿಂಗ ಎಲ್ಲ ನಿಂಗೆಲ್ಲ ವಿಷಯ ಚೊಂದುರಾರು ಈ ಸುದ್ದಿಗೋಷ್ಠಿಯಲ್ಲಿ ಆರೆಲ್ಲ ಇನ್ನಾರು ಚೊಂತು ದಿನೇಶ್ ಕುಂಪಲ ಚೊಲ್ರು. ಉಳ್ಳಾಲ ಶ್ರೀ ಚಿರುಂಬ ಭಗವತಿ ಸೇವಾ ಸಂಘ ಮತ್ತು ಉಳ್ಳಾಲ ಚಿರುಂಬ ಭಗವತಿ ದೇವಸ್ಥಾನದ ಆಡಳಿತ ಕಮಿಟಿಯ ಪರವಾಗಿ ಇವತ್ತು ನಾವು ನಾಳಿದ್ದು ಬರುವಂಥ 9ನೇ ತಾರೀಕಿನಂದು ಚೇರಿಲಿ ನಾಳೆ ಎಂಬ ಒಂದು ಅದ್ಭುತ ಒಂದು ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದ್ದೇವೆ. ಈ ಒಂದು ಕಾರ್ಯಕ್ರಮದ ಭಾಗವಾಗಿ ನಾವು ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೀತಾ ಇದ್ದೇವೆ. ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಉಳ್ಳಾಲ ಶ್ರೀ ಚಿರುಂಬ ಭಗವತಿ ದೇವಸ್ಥಾನದ ಆಡಳಿತ ಮುಕ್ತೇಶ್ವರಾದಂಥ ಶ್ರೀಯುತ ಸುರೇಶ್ ಭಟ್ನಗರ್ ಅವರು ಉಪಸ್ಥಿತರಿದ್ದಾರೆ. ಅದೇ ರೀತಿ ಉಳ್ಳಾಲ ಶ್ರೀ ಚಿರುಂಬ ಭಗವತಿ ಸೇವಾ ಸಮಿತಿ ಅಧ್ಯಕ್ಷರಾದಂಥ ಶ್ರೀಯುತ ಚಿದಾನಂದ ಗುರಿಕಾರ ಅವರು ಉಪಸ್ಥಿತರಿದ್ದಾರೆ. ಅದೇ ರೀತಿ ನಮ್ಮ ದೇವಸ್ಥಾನದ ಎಲ್ಲ ಅಚ್ಚಮಾರಂದ್ರೆ ಕಾರ್ನವರು ಮತ್ತು ಆಚಾರ ಪಟ್ಟವರು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದಾರೆ. ಅದೇ ರೀತಿ 4 ಊರಿನ ಗುರಿಕಾರರು, 4 ತರವಾಡಿನ ಗುರಿಕಾರರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದಾರೆ. ಅದೇ ರೀತಿ ಯುವ ವೇದಿಕೆ ಹಾಗೂ ಯುವ ವೇದಿಕೆಯ ಪದಾಧಿಕಾರಿಗಳು, ಮಹಿಳಾ ವೇದಿಕೆಯ ಸಂಚಾಲಕಿ, ಅದೇ ರೀತಿ ಮಹಿಳಾ ವೇದಿಕೆಯ ಸದಸ್ಯರು, ನಮ್ಮ ಕ್ಷೇತ್ರದ ಕೋಶಾಧಿಕಾರಿ ಜಗದೀಶ್ ಅವರು, ಭಾರತೀಯ ತೀಯಾ ಸಮಾಜ ಉಳ್ಳಾಲ ಕ್ಷೇತ್ರದ ಅಧ್ಯಕ್ಷರಾದಂಥ ಜಯಂತ್ ಕೊಂಡನ, ಅದೇ ರೀತಿ ನಮ್ಮ ದೇವಸ್ಥಾನದ 4 ಊರಿನ ಟ್ರಸ್ಟಿಗಳು, ಉಪಾಧ್ಯಕ್ಷರುಗಳು, 4 ಊರಿನ ಕಾರ್ಯದರ್ಶಿಗಳು, ಸಲಹೆಗಾರರು, ಗೌರವ ಸಲಹೆಗಾರರು, ಪದಾಧಿಕಾರಿಗಳು ಉಪಸ್ಥಿತರಿದ್ದಾರೆ. ಇವರಿಗೆಲ್ಲರಿಗೂ ಈ ಒಂದು ಪತ್ರಿಕಾಗೋಷ್ಠಿಯ ಒಂದು ಸ್ವಾಗತವನ್ನು ಬಯಸುತ್ತಾ, ಅದೇ ರೀತಿ ಪತ್ರಿಕಾಗೋಷ್ಠಿಗೆ ಬಂದಂತಹ ಮಾಧ್ಯಮ ಮಿತ್ರರಿಗೂ, ದೃಶ್ಯ ಮಾಧ್ಯಮ ಮಿತ್ರರಿಗೂ, ತಮಗೆಲ್ಲರಿಗೂ ಕ್ಷೇತ್ರದ ವತಿಯಿಂದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇದು ಇಂಡತೆ ಬೇರೆ ಸುದ್ದಿ ಇನ್ನಿತರ ಸುದ್ದಿರೊಟ್ಟಿಗೆ ನೀವು ಬಂಡ 10 ಲೋಕೆಂಡುಕರು ಪೋಷಕರು